ಯುವ ಸೇವಾ ಸಂಘ ದುಗ್ಲಿಪದವ ಮಂಚಿ ಟೀಮ್ ಯುವ ಟೈಗರ್ಸ್ ಇವರ ಪರೋಪಕಾರಾಯ ಪುಣ್ಯಾಯ ಎಂಬ ಯೋಜನೆಯೊಂದಿಗೆ ಬ್ಲಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಶಾರ್ವರಿ ಎಂಬ ಪುಟ್ಟ ಕಂದಮ್ಮಗಳಿಗೆ ನವರಾತ್ರಿಯ ಕೊನೆಯ ದಿನ ವೇಷ ಧರಿಸಿ ಸಂಗ್ರಹಿಸಿದ ಸುಮಾರು 2,46,000 ರೂಪಾಯಿಯ 126 ರೂಪಾಯಿಯನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ನಡೆಯಿತು. ಬಾಲಕೃಷ್ಣ ಶೆಟ್ಟಿ ನೆಟ್ಟೂರು, ನಗರಸಭಾ ಸದಸ್ಯರಾದ ಚಂದ್ರಶೇಖರ್ ಇಂದಿರಾನಗರ, ಮೋಹನ್ ಭಟ್, ಲೋಕೇಶ್ ದೇವಾಡಿಗ, ಮಂಚಿಕೆರೆ, ಅಶೋಕ್ ಕೋಟ್ಯಾನ್, ಸುಮತಿ ಸೇರಿಗರ್, ಅಶ್ವಿನಿ ಮೊದಲಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವೇಷಧಾರಿಗಳಾದ ಶ್ರೀಕಾಂತ್ ಅಲೆವೂರು, ಸಂದೇಶ್ ಶೆಟ್ಟಿ, ಬಾಲಕೃಷ್ಣ ಅಮೀನ್, ಸಂದೇಶ್ ಕಟ್ಪಾಡಿ ಹಾಗೂ ಅತಿ ಹೆಚ್ಚು ಹಣ ಸಂಗ್ರಹಿಸಿದ ಸುಮಂತ್, ಮಂಜುನಾಥ್, ಸತೀಶ್ ಶೆಟ್ಟಿ ಇವರನ್ನು ಗೌರವಿಸಲಾಯಿತು. ಸಂಘದ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದು ವೇಷ ತಯಾರಿಸಿದ ಗಿರೀಶ್ ಕುಲಾಲ್ ಅವರನ್ನು ಸನ್ಮಾನಿಸಲಾಯಿತು.